ಕಂಬಳ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ ಕೋಣ ದೂಜ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದೆ. ಈ ಕೋಣ ನನ್ನ ಅಚ್ಚುಮೆಚ್ಚಿನ ಕೋಣವಾಗಿದ್ದು ಈ ನೋವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಮಲ್ಲಿಕಾ ಶೆಟ್ಟಿ ಬಲ್ಕುಂಜೆಗುತ್ತು ಹೇಳಿದರು. ಅವರು ಕಂಬಳ ಕೋಣದ ದೂಜ ಅಗಲಿದ ಬಗ್ಗೆ ಸುದ್ದಿಗಾರರಿಗೆ ಮಾಹಿತಿ ನೀಡಿ, ತಿರುವೈಲುಗುತ್ತಿನಲ್ಲಿದ್ದ ದೂಜನನ್ನ ನಾನು ಖರೀದಿಸಿ ನನ್ನ ಕೋಣಕ್ಕೆ ಜೊತೆಯಾಗಿಸಿ 2 ದಿನಗಳ ಹಿಂದೆ ಬಲ್ಕುಂಜೆಯಲ್ಲಿ ಕುದಿ ಕಂಬಳವನ್ನ ನಡೆಸಿದ್ದೇನೆ. ಈ ಸಂದರ್ಭ ಕೋಣಗಳು ಕರೆಯಲ್ಲಿ ಓಡಿ ಮಂಜುಟ್ಟಿಯಲ್ಲಿ ನಿಯಂತ್ರಣಕ್ಕೆ ಸಿಗದೆ ಓಡಿ ಶಾಂಭವಿ ನದಿಗೆ ಹಾರಿವೆ. ರಕ್ಷಿಸಲು ಇಬ್ಬರು ನೀರಿಗೆ ಹಾರಿ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ದೂಜ 2 ನಿಮಿಷದ ಒಳಗೆ ಮೃತಪಟ್ಟಿದ್ದಾನೆ ಎಂದರು. ಕಿವಿ ಮತ್ತು ಬಾಯಿಯಲ್ಲಿ ರಕ್ತ ಬಂದ ಕಾರಣ ವೈದ್ಯರು ಇದು ಹೃದಯ ಸ್ತಂಭನ ಎಂದು ತಿಳಿಸಿದ್ದಾರೆ. ಈ ಎಲ್ಲ ವಿಷಯಗಳನ್ನ ತಿಳಿಯದ ಕೆಲ ಮಾಧ್ಯಮಗಳು ಇಲ್ಲಸಲ್ಲದ ವರದಿ ಮಾಡಿದ್ದು ಬೇಸರ ತಂದಿದೆ. ದೂಜ ಸಾವಿನ ಬಗ್ಗೆ ಶೋಕತಪ್ತರಾದ ಅವರು ದುಃಖ ಉಮ್ಮಳಿಸಿ ಕಣ್ಣೀರಾದರು. ಮಾಧ್ಯಮದ ಮೂಲಕ ಅಪಪ್ರಚಾರ ಮಾಡುವವರ ವಿರುದ್ಧ ಮುಂದಿನ ದಿನಗಳಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದರು. ಎರುವತ್ತವೆಂಕಲ್ಲ ಬಾಲ ಕೋಡೆ ಕುದಿ ಮಲ್ಪುನಗನೆ ಕುದಿತ ಪಲಾಯಡು ಉಂಟು ದೊಡ್ಡ ದುಂಬೆ ಆಯ್ತು ಇರ್ತು ಜೈದೆ ಏರುತ್ತಾ ಬಿಡಪ್ಪುನ ಅಪಗನೆ ಎರು ಸ್ಲೋ ಬಲ್ತನು ಸುರುಟು ಬೊಕ್ಕ 7 ಕೋಲ್ದ ನಿಶಾಂತ್ ಅಲ್ಪ ಬನ್ನ ಎಕ್ದಮ್ ಫಾಸ್ಟ್ ಅದು ಬಲ್ತೊಂದು ಇಪ್ಪೋಡು ಮಂಜೊಟ್ಟಿಡು ಕುಲ್ದಿನ ಕಲ್ಲಿಗೆ ಪಂಡ ತಾಡ್ರೆನೆ ಬತ್ತಲೆಕ್ಕ ಬತ್ತದು ಮಾತೆರೆಣ್ಣ ಮಗತ್ತೊಂದೇ ಪೊಯ್ಯೆ ಪತ್ತದೇರು ಪತ್ತಂಡಲ ರುಂಬೊಂದು ಪೋಂಡು ಅಪರ ಹಾಗೆ ಎಂಕುಲ್ ಸುರುಟುದ ಅಂಚೆ ಎನ್ನುಚ ದಯಪಂಡ ಇರ್ಲು ಕನೆಪಲದ ಇರ್ಲು ಅಂಚ ಬಲ್ಪುಜ ರಪ್ಪ ಉಂತುವ ಜನ ಉಪ್ಪೊಂದೆ ಕುಲ್ಲಾಡು ಕನೆಪಲದ ಇರ್ಲು ಅಂಚ ಬಲ್ಪುಜ ಆತು ಜೋರದ ಇರ್ಲು ಅಂಡಲೊಂಜಿ ರಪ್ಪ ಉಂತುವ ಐಕುಲ್ ಬಾಕಿ ಇರ್ಲಿಲ್ಲ ಕತ್ತು ಅಂಡ ಒಂದೊಂಜು ಎಂಕಲೆಗೆ ದಾಯಿಗಿಂಚ ಆಂಡು ಪಂಡದ ಎಂಕುಲ್ ಎಂಕಲ್ನ ನಂಬುದಿನ ದೈವಲಿಗೆ ಗೊತ್ತು ಎಂಕಲೆ ಗೊತ್ತುಚ್ಚಿ ಬಲ್ತಿನ ಎರು ಪಂಡ ಕಂಡ ಪುನಿ ಒಂದು ದಾಲ ತೂವಂದೆ ತೋಟದ ನಡುಟ್ಟು ಸೀದಾ ಪೋದೆ ನೀರಿಗೆ ಜತ್ತದು. ನೀರು ಜತ್ತಿನ ಎರು ಅದಗನೆ ಎಂಕಲ್ಲ ಪ್ರವೀಣನ್ನೇ ನೀರು ಜತ್ತೆ ನೀರಿಗೆ ಲೈತೇರು ಗುಂಡಿಂಡು ನೀರು ಲೈತೇರು ನೀರು ಲೈಪುನಗನೆ ಆಯ್ತ ಪ್ರಾಣ ಪೋದಾತನು ಒಕ್ಕೊಂಜೇರು ಒಯ್ತೊಂದು ಬನ್ನಾಗ ಅವು ನಡುಕೆ ಒಯ್ತೊಂದು ಪೋಣೆಗಲ್ಲ ಕುಡೊಂಜೇರು ಆಂಡಲ ಮಕ್ಕಳು ಸ್ವಿಮ್ಮಿಂಗ್ ಟೈರ್ ಒಂದು ಪಾರ್ದು ಅವೇನು ಕೊರ್ಲುಡೆ ಒಯ್ತೊಂದು ಬತ್ತ ಒಂಜಿ 12 ಮಿನಿಟ್ ಆವಡ್ಡ ತುಂಬೆ ಎರು ನೆಂಕಲ್ ದಡ ಸೇರಾದ ತೂಪುಡ್ಡ ಎರು ಆಡು ಮನುಷ್ಯ ಆಡು ಒಂಜಿ 10 ಮಿನಿಟ್ 15 ಮಿನಿಟ್ ಮನುಷ್ಯ ಎಲ್ಲ ಸೈಪುಜೇರು ಮುರ್ಕಿನಾಕುಲು ಎರುಕ್ಲಂತ ಒಂಜಿ ಅರ್ಧ ಗಂಟೆ ಅಂತೂ ಉಪ್ಪುವನೆ ಪಂಡ ಫೋನಾಗ ಅಟ್ಯಾಕ್ ಆದ ಬತ್ತಿರೇಟ್ ಆತರ ಅಪಗನೆ ಬೂರ್ದು ಒಂದಾಡು ನೆಂಕಲೆ ಮಸ್ತು ಬೇಸರದ ಸುದ್ದಿ. ಎಂಕುಲು ಕನದ್ದಿನ ಎರು ಸುಮಾರು ದಿನಾಂಡು ಅಂಡಾವಿನ ಕೋಡೆಂಜಿ ಪೊಸತ್ತು ಕುದಿ ಮಲ್ಪುಗ ಬಂಡದ ಎಂಕುಲು ಮಲ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಪಶು ವೈದ್ಯಕೀಯ ಪ್ರಥಮ ಚಿಕಿತ್ಸಾ ಕಾರ್ಯಕರ್ತ ರಾಜೇಶ್ ಶೆಟ್ಟಿ ಮಾತನಾಡಿ, ಕಂಬಳದ ಕೋಣ ದೂಜ ಹೃದಯ ಸ್ತಂಭನದಿಂದ ಮೃತಪಟ್ಟಿದೆ. ಕಿವಿ ಮತ್ತು ಬಾಯಿಯಲ್ಲಿ ರಕ್ತ ಬರುತ್ತಿರುವುದು ಇದರ ಲಕ್ಷಣ. ಈ ಬಗ್ಗೆ ಖ್ಯಾತ ವೈದ್ಯರ ಬಳಿ ಕೂಡ ಚರ್ಚಿಸಲಾಗಿದೆ. ಕೋಣಗಳಿಗೆ ತುಂಬಾ ಹೊತ್ತು ನೀರಿನಲ್ಲಿ ಈಜಾಡುವ ಸಾಮರ್ಥ್ಯ ಇದೆ. ಹೃದಯ ಸ್ತಂಭನ ಆದ ಕಾರಣ ಇದಕ್ಕೆ ಈಜಾಡಲು ಅಸಾಧ್ಯವಾಗಿದೆ. ಈ ಬಗ್ಗೆ ಯಾವುದೇ ಅಪಪ್ರಚಾರ ಸರಿಯಲ್ಲ ಎಂದರು. ಬ್ಲಡ್ ಬರೋದು ನೋಡಿ 100% ಅವು ಹಾರ್ಟ್ ಅಟ್ಯಾಕ್ ಅಂತ ನಂಗೆ ಗೊತ್ತಾಂಡು ಅದಾಗ ನಾನು ಆಯ್ತಾ ಇರುತ್ತಾನೆ ಈ ಕಂಬಳೋಡು ಮಾಹಿತಿ ಬಡಿ ನನಗೆ ಬಾರಿ ಮಲ್ಲ ಏಡಿ ಅಸಿಸ್ಟೆಂಟ್ ಡೈರೆಕ್ಟರ್ ನಮ್ಮ ಪಶುವೈದ್ಯಕೀಯ ಇಲಾಖೆದ ಅರೆಗೆ ನಾನು ಫೋನ್ ಮಾಡ್ತೆ ಸರ್ ಇಂಚೆಂಚ್ ಆಣಂದು ಆರ್ಲ ಅವೇಕ್ಷ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಹತ್ತಿರ ಅದೇ ಸ್ತಂಭನ ಅಂದು ಅಟ್ಯಾಕ್ ಮಾಡಿ ಒಂದು 10 ನಿಮಿಷ ಅಂಡಲ್ಲಿ ಬದುಕೊಡು ಒಂದು ಮನುಷ್ಯ ನಮ್ಮ ನೀರು ಪೂರ್ಣಲ್ಲ ಆ 10 ನಿಮಿಷ ಅನ್ಕಾನ್ಷಿಯಸ್ ಪೋಯ್ಡಲು 20 ನಿಮಿಷ ದೇಹ ಒಪ್ಪು ನಮ್ಮ ತೂಪ ಮಿತ್ತಿಗೆ ನಮ್ಮ ನೀರಿಗೆ ಎತ್ತಂದು ಹಾಕಿದ್ರೆ ಜೀವ ಬರ್ಬೋದು ಎರು ಒಂಜಿ ವಾ ಬೊಲ್ಲದ ನೀರಿಲ್ಲ ಸಾಧಾರಣ ಒಂದು 3 ಗಂಟೆ 4 ಗಂಟೆ ನೀರು ನೋಡವು ಪೂಕೊಡು ಅಂಚೆ ನೀರಿಗೆ ಪೂರ್ಣಲ್ಲ ಸಾಧಾರಣ ಒಂದು 20-25 ನಿಮಿಷ ಬದುಕಿನ ಕೆಪಾಸಿಟಿ ಉಂಟು ಎರುಕು ಒಂದು ನಮ್ಮ ತೂನಾಗೇನ ಆಯ್ತು ಬಾಯ್ಡ್ ಬ್ಲಡ್ ಬೈದನು ಬ್ಲಡ್ ಮುರ್ಕಿನೆಟ್ಟು ನಂಗೆ ಬ್ಲಡ್ ಬರ್ಬೋದು ಅದಕ್ಕೆ ಹೃದಯ ಗಾತೋಟದಲ್ಲಿ ಹೃದಯ ಸ್ತಂಭನ ಅನ್ಪರಮ್ಮ ಅಂಚೆ ಹೃದಯ ಸ್ತಂಭನ ಅದು ನಮ್ಮ ವೈಜ್ಞಾನಿಕ ಕಾರಣ ಒಟ್ಟು ಓಡಾಪಡು. ಸಮಿತಿಯ ದಿನಕರ್ ಶೆಟ್ಟಿ ಬಲ್ಕುಂಜೆ ಮಾತನಾಡಿ, ಬಲ್ಕುಂಜೆ ಕಂಬಳಕ್ಕೆ ಮಾಧ್ಯಮಗಳಿಂದ ಸಾಕಷ್ಟು ಪ್ರಚಾರ ಸಿಕ್ಕಿದೆ. ಮಾಧ್ಯಮ ಹಾಗೂ ಕಂಬಳ ಒಂದೇ ನಾಣ್ಯದ ಮುಖಗಳು ಇದ್ದಂತೆ. ವಸ್ತುನಿಷ್ಠ ವರದಿಯನ್ನ ಪರಿಶೀಲಿಸಿ ಮಾಧ್ಯಮಗಳು ಪ್ರಕಟಿಸಬೇಕಾಗಿದೆ ಎಂದರು. ದೈವ ನಿಜವಾದ ಮೂನುಂಡ ಎಂಕಲಿಗೆ ಮುನಿಯೋಡು ಆ ಬಾಯಿ ಬರಂದಿನ ಪಶುಗೆ ಬಲ ದೈವ ಮುನಿ ಎಂಕಲಿಗೆ ದಾಲ ಅವಗಡ ಅತ್ತನಲ್ಲ ಮಲ್ಲೆ ಎಂಕಲೆ ದಾಲ ಬೇಜಾರಿ
ಎಂಕಲ್ ಬೇಜಾರು ಎಂಕಲ್ನ ಕೋಡೆ ಎಂಕಲ್ ಒಂಜಿ ಪೊಸತ್ತು ಒಂಜಿ ಸೇರ್ಪಡೆನ ಬಾಲ ಒಂಜಿ ಪೋಂಡತ್ತ ಪನ್ಪುನ ಒಂಜಿ ಸಂದಿಗೆ ದಟ್ಟೆ ಒಂಜಿ ಆತ ಒಂಜಿ ಸೂತಕಡ ಚಾಯಡು ಉಪ್ಪುನಾಗ ಈ ಮಾಧ್ಯಮ ಬೊಕ್ಕ ಕಂಬಳ ಅವು ಒಂಜಿ ದೇಹದ ರಡ್ಡು ಕಣ್ಣುಲು ಕಂಬಳನ ಬಿಡ್ದು ಮಾಧ್ಯಮ ಇಜ್ಜಿ ಮಾಧ್ಯಮನ ಬಿಡ್ದು ಕಂಬಳ ಇಜ್ಜಿ ಕಂಬಳದ ಹತ್ರ ಮಸ್ತ್ ಮಾಧ್ಯಮದ ಕುಲು ಬಂಜಿ ಇಂಜಾವೆ ಅಕಲೆಗಳ ಒಂಜಿ ಆ ಎರ್ಲೆ ಕಂಬಳ ಶುರುವಾಯಿ ಬೊಕ್ಕ ಅಕಲೆಗಳ ಒಂಜಿ ಅಕಲನ ಮುನುಪ್ಪದ ಬಟ್ಟಲಾದುಂಡವು ಕಂಬಳ ಅಂಚಾದು ಪುನಃ ಈ ಕಂಬಳದ ಎರ್ಲೆಗೆ ಅಂಚ ದೂರ್ದು ಅತನ ಕಡೆ ಎರ್ಲೆನ ಯಜಮಾನನ ಕಲಿನ ಅಂಚ ಮಾತ್ರ ದೂರ್ದು ಪಾತೆರೆ ಬಲ್ಲಿ ನನ್ನ ಮಿತ್ತಿಗಳ ಇಂಚಿನ ತಪ್ಪುಲು ಆರೆ ಬಲ್ಲಿ ಅಕುಲು ಈನ ನ್ಯೂಸ್ ಕೊಡ್ತೇವೆ ಅಕುಲು ಒಂಜಿ ದಯಮಲ್ತದ ಬಗ್ಗೆ ಒಂಜಿ ಪಿರ ಸ್ಪಷ್ಟೀಕರಣ ಕೊರುಡು ಅದಾಗ ಮಾತ್ರ ಸಮಾಧಾನ ಆಪೀನಿ ಈಜಿಂದಾಂಡ ಒಂದು ಮುಂದುವರಿ ಒಂದು ಪೋಂಡ ಬಾರಿ ಮಿತ್ತು ಪೋಪುಂಡು ಅಕ್ಕ ಇತ್ತೇನೆ ಪನಂದುಲ್ಲಿರ ಮಾಧ್ಯಮದ ಮಿತ್ತೆಂಕುಲು ಮಾನ ನಷ್ಟ ಮೊಕದ್ದಮೆ ಪಾಡುವ ಅಂದು ಇಂಚಿನ ಮಾತ್ರ ವಿಷಯಗಳು ಆರೆ ಬಲ್ಲಿ. ಈ ಸಂದರ್ಭ ಕಂಬಳ ಸಮಿತಿಯ ಶೇಖರ್ ಶೆಟ್ಟಿ, ಪ್ರಸಾದ್ ಶೆಟ್ಟಿ ಬಲ್ಕುಂಜೆ, ಸುಜಯ ಅಡಪ, ಶಶಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.